ಮಹಾರಾಷ್ಟ್ರ ರಾಜ್ಯದ ಮುಂಬಯಿಯ ರಾಜಭವನದಲ್ಲಿ ಪತ್ರಕರ್ತರ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಅಧ್ಯಕ್ಷರಾದ ರಾನ್ಸ್ ಬಂಟ್ವಾಳ್ ಇಂಗ್ಲಿಷ್, ಹಿಂದಿ, ಮರಾಠಿ ಜೊತೆಗೆ ಕನ್ನಡ ನಾಡಿನ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಸ್ವಾಗತಗೈದು ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲ ಭಗತ್ ಸಿಂಗ್, ಕೋಶಾಧಿಕಾರಿ ಮತ್ತು ರಾಜಭವನದ ಸರ್ವರ ಮೆಚ್ಚುಗೆಗೆ ಪಾತ್ರರಾದರು. ರಾನ್ಸ್ ಬಂಟ್ವಾಳ್ ಅವರು ಸ್ವಾಗತಿಸಿದರು. ಮಹಾರಾಷ್ಟ್ರ ರಾನ್ಸ್ ಬಂಟ್ವಾಳ್ with my team has immense pleasure in welcoming His Excellency Sri Bhagat Singh Koshari sir, Honorable Governor of Maharashtra and all the officials of Rajbhavan in hosting today's event of felicitating Dr. Sunita M. Shetty in the presence of her family at the auspicious hands of our Governor sir. Warm welcome to Sri Bhagat Singh Koshari ji with us invited us to Raj Bhavan, Maharashtra. Also warm welcome to officers of the Raj Bhavan, Sunita madam and her children, as well as to the ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಮೆಂಬರ್ಸ್ ಅಂಡ್ ಇನ್ವೈಟೀಸ್. ರಾಜ್ಯಪಾಲರಿಗೆ ತುಳುನಾಡ ಸಂಪ್ರದಾಯದಂತೆ ವಿಶೇಷವಾಗಿ ಗೌರವಿಸಿದ್ರು. ಒಟ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನ ಸಂಯೋಜಿಸಿ ಬಂಟ್ವಾಳ್ ಎಲ್ಲರ ಅಭಿವಂದನೆಗೆ ಪಾತ್ರರಾದರು.